ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಮೀನಿನ ವ್ಯಾಪಾರ ಮಾಡಲು ಆರಂಭ ಮಾಡಿದ ಬಳಿಕ ಅದಕ್ಕೆ ಸ್ಥಳೀಯರು ಇದೀಗ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಬ್ರಹ್ಮಗಿರಿಯಲ್ಲಿದ್ದ ಮೀನು ಮಾರಾಟ ಅಂಗಡಿಯನ್ನ ಇದೀಗ ತೆರವು ಮಾಡಲಾಗಿದೆ. ಪೊಲೀಸರ ನೆರವಿನೊಂದಿಗೆ ಉಡುಪಿ ನಗರಸಭೆ ಕಾರ್ಯಾಚರಣೆಯನ್ನ ನಡೆಸಿ ಕ್ರೇನ್ ಬಳಸಿ ಅಂಗಡಿಯನ್ನ ತೆರವುಗೊಳಿಸಿದೆ. ಆದರೆ ಈ ಸಂದರ್ಭ ನಗರಸಭೆ ಕಾರ್ಯಾಚರಣೆಗೆ ಕೆಲವರು ಅಡ್ಡಿಯನ್ನ ಪಡಿಸಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಗೂಡಂಗಡಿಗೆ ಸಂಬಂಧಿತ ವ್ಯಕ್ತಿ ಅಶೋಕ್ ರಾಜ್ ಹೈಡ್ರಾಮವನ್ನು ನಡೆಸಿದ್ದಾರೆ. ಟಿಪ್ಪರ್ ಅಡಿ ಮಲಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಳಿಕ ಟೈರ್ ಅಡಿ ಮಲಗಿದಾತನನ್ನ ಮೇಲಕ್ಕೆ ಪೊಲೀಸರು ಎಬ್ಬಿಸಿದ್ದಾರೆ. ಇದೇ ವೇಳೆ ನೋಟಿಸು ನೀಡದೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಎಂದು ಅಶೋಕ್ ರಾಜ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಕೊಡುವಂತ